ವಿಟ್ಲದ ಅಳಿಕೆ ಗ್ರಾಮದ ಜಿಡ್ಡು ಪದ್ಮಗಿರಿಯಲ್ಲಿ ಶ್ರೀ ಧನ್ವಂತರಿ ಕ್ಷೇತ್ರದಲ್ಲಿ ಸರ್ವರ ಸಹಕಾರದ ಮೂಲಕ 1.5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶಿಲಾಮಯ ದೇವಸ್ಥಾನದ ಶ್ರೀ ಧನ್ವಂತರಿ ದೇವರ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಏಪ್ರಿಲ್ 26ರಿಂದ 29ರವರೆಗೆ ವಿವಿಧ ಧಾರ್ಮಿಕ ವೈದಿಕ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಡೆಯಲಿದೆ. ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದಲ್ಲಿರುವ ಜೆಡ್ ವೈದ್ಯರ ಕುಟುಂಬವು ಸುಮಾರು 7 ತಲೆಮಾರಿಗಳಿಂದ ಆಯುರ್ವೇದ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಜೆಡ್ ಆಯುರ್ವೇದ ಸೇವಾ ಟ್ರಸ್ಟ್ ಎಂಬ ಸರ್ಕಾರೇತರ ವೈದ್ಯ ವೃತ್ತಿಯಲ್ಲಿ ಸಾರ್ವಜನಿಕ ರಂಗದ ಟ್ರಸ್ಟ್ ಅನ್ನು ಸ್ಥಾಪಿಸಿ ಇದರ ಮೂಲಕ ಅಳಿಕೆ ಗ್ರಾಮದ ಜೆಡ್ಡುವಿನಲ್ಲಿರುವ ಪದ್ಮಗಿರಿ ಎಂಬ ಪ್ರಕೃತಿ ರಮಣೀಯವೂ ಔಷಧೀಯ ವನದಿಂದ ಸಂಪತ್ಭರಿತವೂ ಆದ ಸುಂದರ ತಾಣದಲ್ಲಿ ಧನ್ವಂತರಿ ದೇಗುಲ ನಿರ್ಮಾಣ ಕಾರ್ಯಕ್ಕೆ ಮೊದಲುಗೊಂಡು ಶ್ರೀ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ದೇವಸ್ಥಾನದ ನಿರ್ಮಾಣ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಗಳನ್ನು ರಚಿಸಿಕೊಂಡು ಕಾರ್ಯಗಳು ನಡೆಯುತ್ತಿದೆ. ಇದೀಗ ದೇಗುಲ ನಿರ್ಮಾಣ ಕಾರ್ಯಗಳು ಬಹುತೇಕ ಪೂರ್ತಿಗೊಂಡು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಏಪ್ರಿಲ್ 26ರಂದು ಮಧ್ಯಾಹ್ನ 2 ಗಂಟೆಗೆ ಒಡಿಯೂರು ಶ್ರೀ ಕ್ಷೇತ್ರದಿಂದ ಸ್ವರ್ಣ ಕಲಶ ಸಹಿತ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರ ಹಾಗೂ ಮಾಣಿಲ ಶ್ರೀಧಾಮ ಕ್ಷೇತ್ರದಿಂದ ಹೊರೆಕಾಣಿಕೆ ಮೆರವಣಿಗೆ ಹೊರಡಲಿದೆ. 3 ಗಂಟೆಗೆ ಬೈರಿಕಟ್ಟೆ ಅಶ್ವತ್ಥನಾರಾಯಣ ಭಜನಾ ಮಂದಿರದ ಬಳಿ ಇರುವ 3 ಕಡೆಯಿಂದ ಆಗಮಿಸುವ ಮೆರವಣಿಗೆ ಒಟ್ಟಾಗಿ ಕ್ಷೇತ್ರವನ್ನ ತಲುಪಲಿದೆ. ಏಪ್ರಿಲ್ 26ರಂದು ಸಂಜೆ 4:30ಕ್ಕೆ ಪ್ರಧಾನ ಅರ್ಚಕರಾದ ಅಮಯ ಸುಬ್ಬಣ್ಣ ಭಟ್ಟ, ತಂತ್ರಿಗಳಾದ ವೇದಮೂರ್ತಿ ಶಿವರಾಮ್ ಭಟ್ಟ ಪೆರಡಾಲ ಅವರಿಗೆ ಪೂರ್ಣಕುಂಭ ಸ್ವಾಗತ. ಏಪ್ರಿಲ್ 27ರಂದು ಬೆಳಿಗ್ಗೆ 5:30ಕ್ಕೆ ಧನ್ವಂತರಿ ಸಾಲಿಗ್ರಾಮವನ್ನ ಜಡ್ಡು ಮನೆಯಿಂದ ಪದ್ಮಗಿರಿ ದೇವಾಲಯ ಸಮುಚ್ಚಯಕ್ಕೆ ತರುವುದು. ಸಂಜೆ ಮಂಟಪ ಸಂಸ್ಕಾರ. ಏಪ್ರಿಲ್ 28ರಂದು ಬೆಳಿಗ್ಗೆ ಶ್ರೀ ಧನ್ವಂತರಿ ಯಾಗ, ಶ್ರೀ ಧನ್ವಂತರಿ ಪೂಜೆ. ಸಂಜೆ 4:30ಕ್ಕೆ ಬಿಂಬಶುದ್ಧಿ. ಏಪ್ರಿಲ್ 29ರಂದು ಬೆಳಿಗ್ಗೆ 6ರಿಂದ ಶ್ರೀ ಮಹಾಗಣಪತಿ ಹವನ, ರತ್ನನ್ಯಾಸದಿ ಪೀಠ ಪ್ರತಿಷ್ಠೆ, ಶಿಖರ ಪ್ರತಿಷ್ಠೆ. 10:25ರ ಸುಮುಹೂರ್ತದಲ್ಲೇ ಶ್ರೀದೇವರ ಪ್ರತಿಷ್ಠೆ ನಡೆಯಲಿದೆ ಎಂದು ಧರ್ಮದರ್ಶಿ ಜಡ್ಡು ನಾರಾಯಣ್ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಶೆಟ್ಟಿ ದಂಬೆಕಾನ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಡ್ಡು ಗಣಪತಿ ಭಟ್ ಮಾಹಿತಿ ನೀಡಿದ್ದಾರೆ. ಪ್ರಧಾನವಾದಂತಹ ಶಕ್ತಿಯಾಗಿ ವಿಷ್ಣುವಿನ ಅವತಾರವಾಗಿ ಆರೋಗ್ಯದ ದೇವರಾಗಿ ಕೊಂಡಾಡಿದ್ದಾರೆ. ಧನ್ವಂತರಿ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಕಲಶವನ್ನು ತೆಗೆದುಕೊಂಡು ಉದ್ಭವಿಸಿದ ನಂತರ ಆ ಅಮೃತ ಕಲಶವನ್ನು ವಿಷ್ಣು ಮೋಹಿನಿ ರೂಪ ತಾಳಿ ಎಲ್ಲರಿಗೂ ಸಹ ಅಮೃತವನ್ನು ಹಂಚಿದ ನಂತರ ಅದರ ಅಂಶದಿಂದ ಉತ್ಪನ್ನವಾದಂತಹ ಬೇರೆ ಬೇರೆ ಔಷಧಿ ಸಸ್ಯಗಳ ಮೂಲಕ ಈ ನಮ್ಮ ದೇಶದಲ್ಲಿ, ಈ ವಿಶ್ವದಲ್ಲಿ, ಈ ಜಗತ್ತಿನಲ್ಲಿರುವ ಎಲ್ಲ ಜನರ, ಎಲ್ಲ ಪ್ರಾಣಿ ಪಕ್ಷಿಗಳ, ಗಿಡಮೂಲಿಕೆಗಳ, ಸಸ್ಯಗಳ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವಂತಹ ಆಯುರ್ವೇದ ಬೆಳೆದು ಬಂತು. ಹಾಗೆ ಆಯುರ್ವೇದ ಮನುಷ್ಯರಿಗೆ, ಪ್ರಾಣಿಗಳ ಆಯುರ್ವೇದ ಚಿಕಿತ್ಸೆ ಬೇರೆ ರೀತಿಯಲ್ಲಿ ಬರ್ತದೆ, ಸಸ್ಯಗಳಿಗೆ ವೃಕ್ಷಾಯುರ್ವೇದ ಅಂತ ಹೇಳಿ ಬೇರೆ ರೀತಿಯಲ್ಲಿ ಬರ್ತದೆ. ಹೀಗೆ ಎಲ್ಲದರಲ್ಲಿ ಸಹ ಆಯುರ್ವೇದ ಸಿದ್ಧಾಂತಗಳನ್ನು ಬಳಸಿ ಚಿಕಿತ್ಸೆ ಮಾಡುವ ಒಂದು ವಿಶಾಲವಾದಂತಹ ಒಂದು ವಿಜ್ಞಾನ ಬೆಳೆದು ಬಂತು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.